ಮಂಚನಾಡಿ ಕೇಂದ್ರ ಜುಮಾ ಮಸೀದಿ ವತಿಯಿಂದ ಎನ್ಆರ್ಸಿ ಸಿಎಎ ಎನ್ಆರ್ಪಿ ವಿರೋಧಿಸಿ ಪ್ರತಿಭಟನಾ ಸಭೆ ಮಂಚನಾಡಿ ಮಸೀದಿ ವಠಾರದಲ್ಲಿ ನಡೆಯಿತು. ಮಂಚನಾಡಿ ಕೇಂದ್ರ ಜುಮಾ ಮಸೀದಿ ಮುದ್ರಿಸ್ ಅಹ್ಮದ್ ಬಖಾವಿ ಮಾತನಾಡಿ, ಎನ್ಆರ್ಸಿ ಸಿಎಎ ವಿಚಾರದಲ್ಲಿ ಮೋದಿ ಅಮಿತ್ ಶಾ ಅವರ ಸಾಧನೆಗೆ ಸಾವಿರ ಶುಭಾಶಯ ಹೇಳಬೇಕಾಗಿದೆ. ರಾಜ್ಯದಲ್ಲಿ ಭಿನ್ನವಾಗಿರುವ ಮುಸ್ಲಿಮರ ಪಂಗಡಗಳನ್ನು ಒಗ್ಗೂಡಿಸುವ ಕೆಲಸ ಅವರು ಮಾಡಿದ್ದಾರೆ. ಸಂವಿಧಾನದ ತಿದ್ದುಪಡಿ ಮಾಡುವಾಗ ಹೇಗೆ ಆರಂಭಿಸಬೇಕು ಎಂಬ ಪ್ರಶ್ನೆಗಳನ್ನು ಸಭೆಯಲ್ಲಿ ಮುಂದಿಟ್ಟರು. ಡಚ್ಚರು ಪೋರ್ಚುಗೀಸ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಅವಕಾಶ ನೀಡದೆ ಅವರನ್ನು ಎಲ್ಲಿ ಕೂರಿಸಬೇಕೋ ಅಲ್ಲಿ ಕೂರಿಸಿದ್ದೇವೆ. ಪೌರತ್ವ ನೀಡುವಾಗ ರಾಮ ಜೀಸಸ್ ಹೆಸರಿನಲ್ಲಿ ನೀಡುವುದು ಬೇಡ ಎಂದು ಹೇಳಿದರು. ഇമാം ബുഖാരി തങ്ങൾ തന്റെ ഹദീസിന്റെ അധ്യായത്തിന്റെ തുടക്കത്തിൽ തന്റെ കിതാബിന്റെ തുടക്കത്തിൽ ഒന്ന് കൊണ്ടുവരുന്നു. ബഹുമാനപ്പെട്ട നബി സല്ലല്ലാഹു അലൈഹി വസല്ലമ തങ്ങൾ പ്രബോധനത്തിനു വേണ്ടി ഇറങ്ങി. പ്രബോധനത്തിനു വേണ്ടിയിട്ട് ഇറങ്ങുന്നതിന്റെ തുടക്കത്തിൽ അവിടെ നിന്ന് വെച്ചുകൊണ്ട് അതാ വഹി ഇറങ്ങുകയാണ്. വഹി ഇറങ്ങുന്ന സമയത്ത് അവിടെ നിന്ന് വെച്ചുകൊണ്ട് വല്ലാത്ത വിഷമമായി നബി സല്ലല്ലാഹു അലൈഹി വസല്ലമ തങ്ങൾക്ക് അവിടെ നിന്ന് ഏത് രൂപത്തിൽ ഈ ദൗത്യത്തിനെ നിർവഹിക്കും. ഉടനെ തന്നെ ഖദീജ ബീവിന്റെ അടുത്തേക്ക് പോവുകയാണ്. ഖദീജ ബീവിന്റെ അടുത്ത് പോയപ്പോൾ ഖദീജ ബീവി പറയുന്നു, നബിയെ തങ്ങൾ വിഷമിക്കേണ്ടതില്ല, ലാ യുഖ്സീകല്ലാഹു അബദാ, ഒരിക്കലും തങ്ങൾ വിഷമിക്കണ്ട, ഒരിക്കലും തങ്ങൾ വിഷമിക്കണ്ട. ലാ യുഖ്സീകല്ലാഹു അബദാ, നിങ്ങൾക്ക് പല സ്വഭാവങ്ങളും ഉണ്ട്, ആ സ്വഭാവം ഇവിടെ ഞാൻ പറയുകയല്ല. അതിന്റെ ശേഷം ബഹുമാനപ്പെട്ട ಮಸೀದಿ ಕಾರ್ಯದರ್ಶಿ ಅಜೀಜ್ ಪರ್ತಿಪಾಡಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಎನ್ಆರ್ಸಿ ವಿಚಾರದಲ್ಲಿ ಜನರು ಗೊಂದಲದಲ್ಲಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ ಬಹಳ ವರ್ಷದ ಬಳಿಕ ನಮ್ಮಲ್ಲಿ ವಿವರಣೆ ನೀಡಬೇಕು ಎಂದು ಸರ್ಕಾರ ಕೇಳುತ್ತಿದೆ. ಸ್ಥಳೀಯ ಅಧಿಕಾರಿಗಳು ಪೌರತ್ವ ವಿಚಾರಿಸಲು ಎನ್ಪಿಆರ್ ದಾಖಲೆ ಇಟ್ಟುಕೊಳ್ಳುತ್ತಾರೆ. ಎನ್ಆರ್ಸಿ ಅಸ್ಸಾಂನಲ್ಲಿ ನಡೆಸಿದಾಗ ಬಹುಸಂಖ್ಯಾತ ಜನರಲ್ಲಿ ದಾಖಲೆ ಸಿಗದ ಕಾರಣ ಮೋದಿ ಸರ್ಕಾರ ಸಿಎಎ ಜಾರಿಗೆ ತಂದು ದಾಖಲೆ ನೀಡಲು ಹೊರಟಿದೆ ಎಂದು ಹೇಳಿದರು. ಎಲ್ಲ ಜಮಾತರುಗಳು ನಾವು ಸೇರಿ ನಮ್ಮ ಲೀಗಲ್ ಅಡ್ವೈಸರು ಆಮೇಲೆ ಮುಸ್ಲಿಂ ನೇತಾರರ ಸಲಹೆಯಂತೆ ಒಂದು ತೀರ್ಮಾನಕ್ಕೆ ಬರ್ತೇವೆ. ಅಷ್ಟರವರೆಗೆ ಯಾರೇ ಬರಲಿ ಏನೇ ಬರಲಿ ನೀವು ಯಾವುದೇ ಡಾಕ್ಯುಮೆಂಟ್ ಕೊಡುವುದು ಬೇಡ, ನಾವು ನಿಮ್ಮೊಟ್ಟಿಗಿದ್ದೇವೆ, ನಾವು ಕೊಡುವುದಿಲ್ಲ. ಆದ ಕಾರಣ ಯಾರಿಗೂ ಗೊಂದಲ ಬೇಡ. ಅಷ್ಟರವರೆಗೆ ನೀವು ಏನನ್ನು ಕೊಡುವುದು ಬೇಡ. 23ರ ನಂತರ ನಾವು ತೀರ್ಮಾನ ಮಾಡಿಕೊಂಡು ತೆಗಲ್ತೇವೆ. ಸುಪ್ರೀಂ ಕೋರ್ಟಿಗೆ ಇವತ್ತು ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿಯರಿಂಗ್ ಇತ್ತು. ಯಾರೋ ಒಬ್ಬ ವಕೀಲ ಏನು ಅಂತ ಹೇಳಿದ್ರೆ, ಈ ಕಾಯ್ದೆಯನ್ನ ಸಂವಿಧಾನ ಬದ್ಧಗೊಳಿಸಬೇಕು, ಸಂವಿಧಾನಕ್ಕೆ ಪೂರಕವಾಗಿ ಇದನ್ನ ತೆಗೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೇಳಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿತು ಅಂತ ಹೇಳಿದ್ರೆ, ಇದು ಕಾಲಘಟ್ಟವೇ ಬೇರೆ ಆಗಿದೆ, ನಮ್ಮ ದೇಶದಲ್ಲಿ ಬಹಳ ಸಂಕಷ್ಟದ ಕಾಲಘಟ್ಟ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿಗೂ ಇವತ್ತು ಇದರ ಅರಿವು ಬಂದಿದೆ. ಮಾನ್ಯ ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಅಪಾರ ಗೌರವ ಇದೆ, ವಿಶ್ವಾಸ ಇದೆ. ಖಂಡಿತ ನಮ್ಗೆ ಇದು ಫೇವರ್ ಆಗಿ ಬರ್ತದೆ. ಈ ಸಂದರ್ಭ ಸಭೆಯಲ್ಲಿ ಆಲಿ ಕುನ್ನಿಪಾರೆ, ಇಜಾದುದ್ದೀನ್ ಮಾಸ್ಟರ್, ಅಜೀಜ್ ಪರ್ತಿಪಾಡಿ, ಎನ್ಎಸ್ ಕರೀಂ, ನೆಕ್ಕರೆಬಾವು, ಅತ್ತಾವುಲ್ಲಾ ಮೊಯ್ದೀನ್ ಬಸಾರ ಮೊದಲಾದವರು ಉಪಸ್ಥಿತರಿದ್ದರು. ಮಂಚನಾಡಿ ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಉಳಿವಿಗಾಗಿ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ, ಭಾವೈಕ್ಯತೆಯ ಭಾರತಕ್ಕಾಗಿ, ಹಿಂಸೆಯ ಜೀವನಕ್ಕಾಗಿ, ಸರ್ವಾಧಿಕಾರದ ವಿರುದ್ಧ, ಶೋಷಣೆಯ ವಿರುದ್ಧ